ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ ವಾಕ್ಯಗಳು 25ರಿಂದ 31 ಆಲಿಸೋಣ. ಎಮ್ಮಾವು ಹಾದಿಯ ಘಟನೆ. ಆಗ ಯೇಸು, ಎಂಥ ಮತಿಹೀನರು ನೀವು! ಪ್ರವಾದಿಗಳು ಹೇಳಿರುವುದೆಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು! ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾಸಿದ್ಧಿಯನ್ನು ಪಡೆಯಬೇಕಿತ್ತು ಅಲ್ಲವೇ ಎಂದರು. ಅನಂತರ ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಸ್ವಾಮಿ ಇನ್ನೂ ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು. ಯೇಸುವನ್ನು ಅವರು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಆತ್ಮೀಯ ಸಹೋದರ ಸಹೋದರಿಯರೇ, ನಿರಾಶೆಯಲ್ಲಿ ಭಾರವಾದ ಹೆಜ್ಜೆಗಳನ್ನು ಹಿಂದೆ ಇಟ್ಟು ನಡೆಯುತ್ತಿದ್ದ ಆ ಎಮ್ಮಾವು ಗ್ರಾಮದಲ್ಲಿ ಕ್ಲಯೋಫ ಮತ್ತು ಇನ್ನೊಬ್ಬ ಶಿಷ್ಯನಿಗೆ ಯೇಸು ದರ್ಶನ ಕೊಟ್ಟರು. ದೇವರ ವಾಕ್ಯ ಮತ್ತು ಪರಮ ಪ್ರಸಾದದ ಮೂಲಕ ಅವರ ಮನೋನೇತ್ರಗಳು ತೆರೆಯಲ್ಪಟ್ಟವು. ನಾವು ಕೂಡ ಇವತ್ತು ಯೇಸುವಿನಲ್ಲಿ ವಿಶ್ವಾಸಿಸೋಣ, ದೇವರ ವಾಕ್ಯ ಓದೋಣ. ಗ್ರಂಥಗಳು, ಪ್ರವಾದಿಗಳ ಗ್ರಂಥಗಳು ಹಾಗೂ ಪಂಚಗ್ರಂಥಗಳು, ಇನ್ನಿತರ ಈ ಸುಜ್ಞಾನ ಗ್ರಂಥಗಳನ್ನು ಓದುತ್ತಾ ಶುಭ ಸಂದೇಶದಲ್ಲಿ ವಿಶ್ವಾಸವಿಡುತ್ತಾ ಜೀವಿಸೋಣ. ಎಲ್ಲ ಸಂಕಟ ಸಂಕೋಲೆಗಳಿಂದ ಯೇಸು ನಮಗೆ ಬಿಡುಗಡೆ ಕೊಡುವರು. ವಿಶ್ವಾಸದ ಮೂಲಕ ಜಯವನ್ನು ನಾವು ಹೊಂದುವೆವು. ಯೇಸು ನಾಮದಲ್ಲಿ ಜಯ ನಿಮ್ಮದಾಗಲಿ. ಯೇಸು ನಾಮದಲ್ಲಿ ನಿಮಗೆ ಸೌಖ್ಯ ಘೋಷಿಸುತ್ತಾ ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ಯೇಸು ಸ್ಪರ್ಶ ತಂಡ.